ಕೋಟೆಗಾರ್ ವ್ಯವಸಾಯ ಸೇವಾ ಸಹಕಾರ ಸಂಘ ವತಿರ್ದು ತೊಕ್ಕೋಟು ಮಾಧ್ಯಮ ಕೇಂದ್ರ ಬೊಕ್ಕ ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಒಟ್ಟು ಸೇರಿಗೆಡು ಹಲಸು ಮೇಳ ಆಟಿ ಆಹಾರೋತ್ಸವ ಗ್ರಾಮ ಸಂಪರ್ಕ ಅಭಿಯಾನ ಪಡೀಲ್ ಭೂಮಿ ಕೃಷಿಗೆ ಚಾಲನೆ ಮಹಿಳಾ ಸ್ವಾವಲಂಬಿ ಉದ್ಯೋಗ ತರಬೇತಿ ಉದಿಪನ ಆಗಸ್ಟ್ 1 ತಾರೀಕು ಶುಕ್ರವಾರದ್ದು ಆಗಸ್ಟ್ 3 ತಾರೀಕು ಐತಾರ ಮುಟ್ಟ ಕಾಂಡೆ 1 ಗಂಟೆದ್ದು ರಾತ್ರಿ 8 ಗಂಟೆ ಮುಟ್ಟ ನಡಪೆರ ಉಂಡು ಪಂಡದು ಕೋಟೆಗಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹರ್ಷವರ್ಧನ್ ಉಳ್ಳಾಲ್ ತೆರಿಪಾದರು. ಹಾಗೂ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರ ಸಹಯೋಗದೊಂದಿಗೆ ಗ್ರಾಮ ಸಂಪರ್ಕ ಅಭಿಯಾನ ಎನ್ನುವ ಒಂದು ಕಾರ್ಯಕ್ರಮವನ್ನು ಕೋಟೆಗಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ KVSS ಕನ್ವೆನ್ಷನ್ ಸಭಾಂಗಣದಲ್ಲಿ ದಿನಾಂಕ 2/8/2025 ಶನಿವಾರದಂದು ಉದ್ಘಾಟನೆ ಕಾರ್ಯಕ್ರಮ ಗ್ರಾಮ ಸಂಪರ್ಕ ಅಭಿಯಾನ ಎನ್ನುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಹಳಿಲು ಬಿದ್ದಿರುವಂತಹ ಕೃಷಿ ಭೂಮಿಯನ್ನು ಕೃಷಿ ಸ್ವಾವಲಂಬಿ ಉದ್ಯೋಗ ತರಬೇತಿ ಉದ್ಘಾಟನೆ ಈ ಎರಡು ಕಾರ್ಯಕ್ರಮಗಳಿಗೆ ಆ ದಿವಸ ಚಾಲನೆಯನ್ನು ಕೊಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಶ್ರೀಮತಿ ತ್ರಿವೇಣಿ ಕೆ ರಾವ್ ಇವರು ಉದ್ಘಾಟನೆ ಮಾಡಲಿದ್ದಾರೆ. ಆಗಸ್ಟ್ 1 ತಾರೀಕಿಗೆ ಕಾಂಡೆ 11 ಗಂಟೆಗೆ ಹಲಸು ಮೇಳ ಬೊಕ್ಕ ಆಟಿ ಆಹಾರೋತ್ಸವ ಉದಿಪನಾಯರ ಉಂಡು. 11 ಗಂಟೆಗೆ ತೋಟಗಾರಿಕಾ ಬೆಳೆ ಬೊಕ್ಕ ಸರ್ಕಾರಿ ಯೋಜನೆದ ಮಾಹಿತಿ ಕಾರ್ಯಕ್ರಮ ನಡಪೆರುಂಡು. ದೈಜಿವರ್ಲ್ಡ್ ಸಂಪಾದಕರು ವಾಲ್ಟರ್ ನಂದಾಡಿಕೆ ಹಲಸು ಮೇಳ ಬೊಕ್ಕ ಆಟಿ ಆಹಾರೋತ್ಸವನ ಉದಿಪನ ಮಲ್ಬೆರೆ ಉಳ್ಳೇರು. ಆಗಸ್ಟ್ 2 ತಾರೀಕು ಶನಿವಾರ ಕಾಂಡೆ 1 ಗಂಟೆಗೆ ಗ್ರಾಮ ಸಂಪರ್ಕ ಅಭಿಯಾನ ಪಡೀಲು ಭೂಮಿ ಕೃಷಿಗೆ ಚಾಲನೆ ಮಹಿಳಾ ಸ್ವಾವಲಂಬಿ ಉದ್ಯೋಗ ತರಬೇತಿ ಉದಿಪನ ನಡಪೆರುಂಡು. 11 ಗಂಟೆಗೆ ಲಾಭದಾಯಕ ಕೃಷಿ ಮಾಹಿತಿ 1 ಗಂಟೆಗೆ ಜೇನು ಕೃಷಿ ಮಾಹಿತಿ ನಡಪೆರುಂಡು. ಆಗಸ್ಟ್ 3 ತಾರೀಕು ಐತಾರ ಕಾಣೆ 10 ಗಂಟೆಗೆ ಹಲಸು ಮೌಲ್ಯವರ್ಧನ ಮಾಹಿತಿ ಕಾರ್ಯಕ್ರಮ ನಡಪೆರುಂಡು. 3 ದಿನದ ಕಾರ್ಯಕ್ರಮದ ಕೃಷಿ ಉಪಕರಣದ ಪ್ರದರ್ಶನ ಮಾಹಿತಿ ಮಾರಾಟ ಉಪ್ಪೆರುಂಡು. ಕೃಷಿ ಮಳಿಗೆಡು ಕೆಂಪು ಪೆಲಕಾಯ್ದ ಹೋಳಿಗೆ ಜಿಲೇಬಿ ಹಪ್ಪಳ ಚಿಪ್ಸ್ ಪೆಲಕಾಯಿ ಮಂಚೂರಿ ಪೆಲಕಾಯಿ ಗಟ್ಟಿ ದೋಸೆ ಪೆಲಕಾಯ್ದ ಐಸ್ ಕ್ರೀಮ್ ಆಟಿ ವಿಶೇಷ ಪತ್ರೊಡೆ ಕಣಿಲೆ ಖಾದ್ಯ ತಜಂಕ್ ಪತ್ರೊಡೆ ಸಿರಿಧಾನ್ಯ ಉತ್ಪನ್ನಲು ಖಾದಿ ಉತ್ಪನ್ನಲು ಹ್ಯಾಂಡ್ಮೇಡ್ ವಸ್ತುಲು ತರಕಾರಿ ಬೊಕ್ಕ ಫಲವಸ್ತುಲದ ದೈಕ್ಲದ ಮಾರಾಟ ನೈಸರ್ಗಿಕ ಫಲ ವಸ್ತುಲದ ರಸ ಪರಿಶುದ್ಧ ಜೇನು ಕಲ್ಪರಸ ಇಂಚ ದಿಂಜ ನೈಸರ್ಗಿಕ ಉತ್ಪನ್ನಲದ ಪ್ರದರ್ಶನ ಸಮಗ್ರ ಮಾಹಿತಿ ಲಭ್ಯ ಆಯರ ಉಂಡು ಪಡೆದು ಹರ್ಷವರ್ಧನ್ ತೆರಿಪಾಯರು. ಸಮಾರಂಭದ ಅಧ್ಯಕ್ಷತೆಯನ್ನು ಕೋಟೆಗಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಗಾರು ಇವತ್ತು ಇವರು ವಹಿಸಲಿದ್ದಾರೆ. ಸಭೆಯಲ್ಲಿ ಮೂಡದ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್, ಗೇರು ನಿಗಮದ ಅಧ್ಯಕ್ಷರಾದ ಮಮತಾ DS ಗಟ್ಟಿ ಹಾಗೂ ಕೋಟೆಗಾರು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ದಿವ್ಯಾ ಶೆಟ್ಟಿ ಹಾಗೂ ಸಂಬಂಧಿಸಿದ ಎಲ್ಲ ಇಲಾಖೆಗಳ ಮುಖ್ಯಸ್ಥರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಗ್ರಾಮ ಸಂಪರ್ಕ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದೇವೆ. ಕೋಟೆಗಾರು ವ್ಯವಸಾಯ ಸೇವಾ ಸಹಕಾರಿ ಸಂಘವು ಕಳೆದ ಕೆಲವು ವರ್ಷಗಳಿಂದ ರೈತರಿಗೆ ಸಂಬಂಧಿಸಿದ ಭತ್ತದ ಕೃಷಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುತ್ತೇವೆ. ಹಾಗೆ ಅಡಿಕೆ ಬೆಳೆಗಾರರಿಗೆ ಮೈಲು ತುತ್ತಿಗೆ ಸಂಘದ ವತಿಯಿಂದ ಮೈಲು ತುತ್ತು ನೀಡುತ್ತಿದ್ದು ಹಾಗೆಯೇ ಅಳಿಲು ಬಿದ್ದಿರುವಂತಹ ಒಂದು ಕೃಷಿ ಭೂಮಿಯನ್ನು ಮಾಡುವಂತಹ ಒಂದು ಕೆಲಸಕ್ಕೆ ಚಾಲನೆಯನ್ನು ಕೊಡಬೇಕಂತ ನಾವು ಮಾಧ್ಯಮ ಕೇಂದ್ರದ ಅಧ್ಯಕ್ಷರಾದ ಶ್ರೀಯುತ ವಸಂತ್ ಕೊರವಾಜಿ ಬಗ್ಗೆ ಸಂಪರ್ಕಿಸಿದಾಗ ನಾವು ನಿಮ್ಮೊಂದಿಗೆ ಜೊತೆಯಾಗಿ ಶಿಬಿರಕ್ಕೆ ಕೂಡ ಚಾಲನೆ ನೀಡಲಿದ್ದು ಇದನ್ನು ಕೂಡ ಮುಂದಿನ ಹಂತದಲ್ಲಿ ಮುಂದುವರಿಸಿಕೊಂಡು ಹೋಗುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಕೋಟೆಗಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದೊಂದಿಗೆ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಮಾಧ್ಯಮ ಕೇಂದ್ರ ಇವರು ಬೆನ್ನೆಲುಬಾಗಿ ನಿಂತಿದ್ದು ಇದರ ಯಶಸ್ಸಿಗೆ ತಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೋರುತ್ತಿದ್ದೇನೆ. ಸಂಘಟಕರು ಭರತ್ ಸೊರಕೆ ಅಂಚನೆ ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ವಸಂತ್ ಎನ್ ಕೊಣಾಜೆ ಈ ಬಗ್ಗೆ ಮಾಹಿತಿ ಕೊರಿಯರು. ಈ ಗ್ರಾಮ ಸಂಪರ್ಕ ಅಭಿಯಾನಕ್ಕೆ ಪೂರಕವಾಗಿ ನಾವು ಕೃಷಿ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವ ಹಿನ್ನೆಲೆಯಲ್ಲಿ ನಾವು ಹಲಸು ಮೇಳ ಮತ್ತು ಆಟಿ ಆಹಾರೋತ್ಸವವನ್ನು ಕೂಡ ಈ ಕಾರ್ಯಕ್ರಮದ ಜೊತೆ ಜೋಡಣೆ ಮಾಡಿಕೊಂಡಿದ್ದೇವೆ. ಇದು ಆಗಸ್ಟ್ 1 ಉದ್ಘಾಟನೆಗೊಳ್ಳಲಿದೆ. ಆಟಿ ಆಹಾರೋತ್ಸವ ಮತ್ತು ಹಲಸು ಮೇಳ ಕಾರ್ಯಕ್ರಮ ಆಗಸ್ಟ್ 1 ದೈಜಿವರ್ಲ್ಡ್ನ ಸಂಪಾದಕ ವಾಲ್ಟರ್ ನಂದಳಿಕೆ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಹಲಸು ಮೇಳದಲ್ಲಿ ಮುಖ್ಯವಾಗಿ
ಕೃಷಿ ಸಲಕರಣೆಗಳ ಪ್ರದರ್ಶನ ಮತ್ತು ಮಾರಾಟ ಇರುತ್ತೆ. ಅದೇ ರೀತಿ ಹಲಸಿನ ವೈವಿಧ್ಯಮಯ ತಳಿಗಳ ಪ್ರದರ್ಶನ ಇರುತ್ತೆ. ಅಂದರೆ ಕೆಂಪು ಹಲಸಾಗಿರ್ಬೋದು, ಚಂದ್ರ ಹಲಸು, ಇಂತಹ ವಿವಿಧ ಹಲಸಿನ ತಳಿಗಳ ಪ್ರದರ್ಶನ ಮತ್ತು ಮಾರಾಟ ವ್ಯವಸ್ಥೆ ಇರುತ್ತೆ. ಅದೇ ರೀತಿ ಹಲಸಿನ ಮೌಲ್ಯವರ್ಧನೆಯ ಮಾಡಿರುವಂತಹ ಸುಮಾರು ವಿವಿಧ ಸ್ವಸಹಾಯ ಸಂಘಗಳು, ವಿವಿಧ ಸಂಸ್ಥೆಗಳು ಭಾಗವಹಿಸಲಿವೆ. ಅವು ಹಲಸಿನ ಹೋಳಿಗೆ ಆಗಿರ್ಬೋದು, ಹಲಸಿನ ಜಿಲೇಬಿ ಆಗಿರ್ಬೋದು, ಅದೇ ರೀತಿ ಹಲಸಿನ ಗಟ್ಟಿ, ದೋಸೆ ಮತ್ತು ಚಿಪ್ಸ್, ಹಪ್ಪಳ, ಸಂಡಿಗೆ ಎಲ್ಲವೂ ಹಲಸಿನಿಂದ ಮಾಡಿರುವಂಥ ಹೆಚ್ಚಿನ ಉತ್ಪನ್ನಗಳು ನಾವು ಅಲ್ಲಿ ಮಾರಾಟ ಮತ್ತು ಪ್ರದರ್ಶನ ಏರ್ಪಡಿಸ್ತೇವೆ. ಬರೀ ಕರ್ನಾಟಕ ಮಾತ್ರ ಅಲ್ಲ, ಈಗ ನಮಗೆ ಕೇರಳದಿಂದ ಕೂಡ ಈ ಹಲಸಿನ ಮೇಳಕ್ಕೆ ನಾವು ಬರ್ತಾ ಇದ್ದೇವೆ ಅಂತ ನಮಗೆ ಮಾಹಿತಿ ಕೊಟ್ಟು ದೊಡ್ಡ ದೊಡ್ಡ ಸಂಸ್ಥೆಗಳು ಕೂಡ ನಮ್ಮ ಈ ಹಲಸಿನ ಮೇಳಕ್ಕೆ ಬಂದು ಸಂಪೂರ್ಣವಾಗಿ ಹಲಸುಮಯ, ನಮ್ಮ ಕೋಟೆಕಾರು ಬೀರಿ ಜಂಕ್ಷನ್ ಹಲಸುಮಯ ಆಗಲಿಕ್ಕಿದೆ ಅನ್ನುವಂಥದ್ದನ್ನು ಈ ಮೂಲಕ ಹೇಳ್ತಾ ಇದ್ದೇನೆ. ಅದೇ ರೀತಿ ಈಗ ನಾವು ಆಟಿ ತಿಂಗಳು, ಅದಕ್ಕಾಗಿ ಆ ಆಟಿ ಆಹಾರೋತ್ಸವವನ್ನು ಕೂಡ ಜೋಡಣೆ ಮಾಡಿಕೊಂಡಿದ್ದೇವೆ. ಅಂದರೆ ನಮ್ಮ ಈ ನಗರ ಪ್ರದೇಶದಲ್ಲಿ ತುಳುನಾಡಿನ ಆಹಾರ ಪದ್ಧತಿಗಳು ಮರೆಯಾಗ್ತಾ ಇದೆ. ಅದನ್ನು ಇನ್ನೂ ಮುಂದುವರಿಸುವ ಹಿನ್ನೆಲೆಯಲ್ಲಿ ನಾವು ಜನರಿಗೆ ಪರಿಚಯಿಸುವ ಹಿನ್ನೆಲೆಯಲ್ಲಿ ಈ ಕಣ್ಣಿಲೆ ಆಗಿರ್ಬೋದು, ಪತ್ರೊಡೆ ಆಗಿರ್ಬೋದು, ಕೆಸುವಿನ ಖಾದ್ಯ ಆಗಿರ್ಬೋದು, ಸಿರಿಧಾನ್ಯ ಉತ್ಪನ್ನಗಳಾಗಿರ್ಬೋದು, ಇಂಥದ್ದನ್ನೆಲ್ಲ ಪರಿಚಯಿಸುವ ಹಿನ್ನೆಲೆಯಲ್ಲಿ ನಾವು ಈ ಆಟಿ ಆಹಾರೋತ್ಸವವನ್ನು ಜೋಡಣೆ ಮಾಡಿಕೊಂಡಿದ್ದೇವೆ. ಅದೇ ರೀತಿ ನಾವು ಈ ಉದ್ಘಾಟನೆಯ ದಿವಸ ವಿಶೇಷ ಆಕರ್ಷಣೆಯಾಗಿ ಆಟಿಕಳೆಂಜ ಪ್ರದರ್ಶನ ನಡೀಲಿಕ್ಕಿದೆ. ನಮ್ಮ ತುಳುನಾಡಿನ ವಿಶೇಷ ಪ್ರದರ್ಶನವನ್ನು ಆ ಸ್ಥಳದಲ್ಲಿ ನೀಡಿ ಜನರಿಗೆ ಆಟಿಕಳೆಂಜದ ಬಗ್ಗೆ ಮಾಹಿತಿ ಮತ್ತು ಅರಿವನ್ನು ನೀಡುವ ಕಾರ್ಯಕ್ರಮವನ್ನು ನಾವು ನಡೆಸಲಿದ್ದೇವೆ. ಅದೇ ರೀತಿ ಅದೇ ವೇದಿಕೆಯ 2 ಅಥವಾ 3ನೇ ಫ್ಲೋರಲ್ಲಿ ತುಳುನಾಡಿನ ಆಟಿಕೆಗಳದ, ಅಂದರೆ ನಾವೀಗ ಮರ್ತೇ ಬಿಟ್ಟಿದ್ದೇವೆ. ಈಗ ತೆಂಗಿನ ಗರಿಯಿಂದ ವಾಚ್ ಮಾಡುವಂಥದ್ದು, ತೆಂಗಿನ ಗರಿಯಿಂದ ಹಾವು ಮಾಡುವಂಥದ್ದು, ಗಿರ್ಗಿಟ್ ಮಾಡುವಂಥದ್ದು, ನಾವೀಗ ಪ್ಲಾಸ್ಟಿಕ್ ಮಯದತ್ತ ಹೋಗುವ ಸಂದರ್ಭದಲ್ಲಿ ನಾವು ಮತ್ತೆ ಮರಳಿ ಈ ನೈಸರ್ಗಿಕ ಉತ್ಪನ್ನಗಳಿಂದ ಯಾವುದೆಲ್ಲ ಆಟಿಕೆ ಮಾಡ್ಬೋದು, ಮತ್ತು ಮಡಲು ಹೆಣೆಯುವಂಥದ್ದು, ಬುಟ್ಟಿ ಮಾಡುವಂಥದ್ದನ್ನು ಅದನ್ನು ಪ್ರದರ್ಶನ ಜೊತೆ ಹೊಸಬ್ಬರು ಯಾರಾದರೂ ಕಲಿಕೆಯ ಆಸಕ್ತಿ ತೋರಿಸಿದರೆ ಅವರಿಗೆ ಲೈವ್ ಆಗಿ ಅಲ್ಲಿ ಕಲಿಸಿಕೊಡುವಂತಹ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅದೇ ರೀತಿ ಚೆನ್ನೆಮಣೆಯ ಆಟವನ್ನು ಕೂಡ ನಾವು ಹೇಗೆ ಆಡುವಂಥದ್ದು ಅಂತ ಕೂಡ ಅಲ್ಲಿ ಪ್ರದರ್ಶನ ಮತ್ತು ಕಲಿಕೆಯ ವಿಶೇಷವಾಗಿ ಮಾಡಿಕೊಂಡಿದ್ದೇವೆ. ಅದೇ ರೀತಿ ಒಂದಿಷ್ಟು ಖಾದಿ ಉದ್ಯಮವನ್ನು ಪ್ರೋತ್ಸಾಹಿಸುವ ಹಿನ್ನೆಲೆಯಲ್ಲಿ ಹಳಿಯಂಗಡಿ, ಸೋಮೇಶ್ವರ ಈ ಭಾಗದಿಂದ ಖಾದಿ ಸಂಸ್ಥೆಗಳು ನಮ್ಮ ಜೊತೆ ಭಾಗವಹಿಸಿವೆ. ಅದೇ ರೀತಿ ಹಲಸಿನ ವಿವಿಧ ತಳಿಗಳ ಗಿಡಗಳು ಮತ್ತು ಹೂವಿನ ಗಿಡಗಳ ಮಳಿಗೆಗಳು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿವೆ. ಎಲ್ಲ ಕಾರ್ಯಕ್ರಮಕ್ಕೆ ಇದು ಆಗ್ತಾ ಇರುವಂಥದ್ದು ಉಳ್ಳಾಲ ತಾಲೂಕಿನಲ್ಲಿ ಈ ಹಲಸು ಮೇಳ ಆಗ್ತಾ ಇರುವಂಥದ್ದು ಪ್ರಥಮ ಬಾರಿ. ಈಗ ಹೊರಗಡೆ ಮಂಗಳೂರು ಸಿಟಿಯಲ್ಲೆಲ್ಲ ಆಗಾಗ ಆಗ್ತಾ ಇದೆ, ಬಟ್ ಇಲ್ಲಿ ಉಳ್ಳಾಲ ತಾಲೂಕಿನಲ್ಲಿ ಆಗ್ತಾ ಇರುವಂಥದ್ದು ಪ್ರಥಮ ಬಾರಿ. ವಿವಿಧ ಸಂಘ ಸಂಸ್ಥೆಗಳು ಸಂಪೂರ್ಣವಾಗಿ ನಮಗೆ ಬೆಂಬಲವನ್ನು ಸೂಚಿಸ್ತಾ ಇವೆ. ಎಲ್ಲರ ಸಹಕಾರವನ್ನು ಈ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೇವೆ. ಕಳೆದ 2 ವರ್ಷಗಳಿಂದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ತಾಲೂಕು ಘಟಕ ಇದರ ಅಧ್ಯಕ್ಷರಾಗಿ ನಾನು ಆಯ್ಕೆಯಾದ ನಂತರ ಒಂದು ಯೋಜನೆ ಹಾಕ್ಕೊಂಡಿದ್ದೆವು. ನಾವು ಗ್ರಾಮ ಸಂಪರ್ಕ ಅಭಿಯಾನ ಮಾಡಬೇಕಂತೇಳಿ. ಈ 2 ವರ್ಷದಿಂದ ನಮಗೆ ಆ ಯೋಜನೆ ಕಾರ್ಯಗತ ಆಗಿರಲಿಲ್ಲ. ಅದಕ್ಕೆ ಈಗ ಒಂದು ಸುಯೋಗ ಬಂದಿದೆ. ಆ ಕಾರ್ಯಕ್ರಮವನ್ನು ಮಾಡುವಂಥೇಳಿ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸಹಯೋಗದೊಂದಿಗೆ ಮತ್ತು ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಗ್ರಾಮ ಸಂಪರ್ಕ ಅಭಿಯಾನ ಯಾಕಂದರೆ ನಮಗೆ ಗ್ರಾಮೀಣ ಪ್ರದೇಶದ ಜನರೊಟ್ಟಿಗೆ ನಮ್ಮ ಸಂಪರ್ಕ ಮಾಧ್ಯಮದವರ ಸಂಪರ್ಕ ಕೂಡ ಗಟ್ಟಿಗೊಳ್ತದೆ. ಅದರೊಟ್ಟಿಗೆ ಮಹಿಳಾ ಸ್ವಾವಲಂಬಿ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸುವ ಒಂದು ಯೋಜನೆಯನ್ನು ಇದರಲ್ಲಿ ರೂಪಿಸಿಕೊಂಡಿದ್ದೇವೆ. ಈಗಾಗಲೇ VRDF ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ಅವರು ಎಲ್ಲ ರೀತಿಯ ತರಬೇತಿಗಳನ್ನು ಕೊಡಲಿಕ್ಕೆ ನಮ್ಮೊಟ್ಟಿಗೆ ವರ್ಷವಿಡೀ ಕಾರ್ಯಕ್ರಮದ ಇದರಲ್ಲಿ ಸಹಯೋಗದಲ್ಲಿ ಸೇರಲಿಕ್ಕಿದ್ದಾರೆ. ಇದರೊಂದಿಗೆ ಜೇನು ಕೃಷಿ ಉದ್ಘಾಟನೆಯ ಪ್ರಯುಕ್ತ 4 ತರಬೇತಿಗಳನ್ನು ನಾವು ಯೋಜನೆ ಹಾಕ್ಕೊಂಡಿದ್ದೇವೆ. ಒಂದು ತೋಟಗಾರಿಕೆ ಬೆಳೆ ಮತ್ತು ಸರ್ಕಾರಿ ಯೋಜನೆಗಳ ಮಾಹಿತಿ, ತೋಟಗಾರಿಕೆ ಬೆಳೆಯಲ್ಲಿ ಯಾವ್ಯಾವ ರೀತಿಯ ಲಾಭದಾಯಕ ಕೃಷಿಯನ್ನು ಮಾಡ್ಬೋದು ಅಂತೇಳಿ ಅದರ ಬಗ್ಗೆ ಪ್ರವೀಣ್ ಕೆ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು
ಇವರು ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಆಗಸ್ಟ್ 1ರಂದು ಅಂದರೆ ಆ ದಿವಸ ಹಲಸು ಮೇಳ ಉದ್ಘಾಟನೆ ಬಳಿಕ ಅವರ ಒಂದು ಗಂಟೆಯ ಕಾರ್ಯಕ್ರಮವನ್ನು ಮಾಹಿತಿ ಕಾರ್ಯವನ್ನು ನೀಡಲಿದ್ದಾರೆ. ಅದೇ ರೀತಿ 2 ತಾರೀಕಿಗೆ ಗ್ರಾಮ ಸಂಪರ್ಕ ಅಭಿಯಾನಕ್ಕೆ ಚಾಲನೆ ನೀಡಿದ ಬಳಿಕ ಡಾಕ್ಟರ್ ರಶ್ಮಿ ವಿಜ್ಞಾನಿಯವರು, ತೋಟಗಾರಿಕಾ ವಿಭಾಗ, ಕೃಷಿ ವಿಜ್ಞಾನ ಕೇಂದ್ರ, ಮಂಗಳೂರು, ಇವರು ಸಾಧಾರಣ ಒಂದು 600 ತರಹದ ಕೃಷಿ ಅಂದರೆ ಕೃಷಿಗೆ ಸಂಬಂಧಪಟ್ಟ ಉದ್ಯಮಗಳಿವೆ, ಅಂದರೆ ಬೇರೆ ಬೇರೆ ಬೆಳೆ ಕೃಷಿಗಳಿವೆ, ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಅದರಲ್ಲೊಂದು 4-5 ಬಗ್ಗೆ ಕೊಡ್ತಾರೆ. ಮುಖ್ಯವಾಗಿ ಮಲ್ಲಿಗೆ ಕೃಷಿಯ ಬಗ್ಗೆ ಅವರು ಜನರಿಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಅದೇ ದಿವಸ ಮಧ್ಯಾಹ್ನ ಮೇಲೆ ಇನ್ನೊಂದು ಜೇನು ಕೃಷಿ ಮಾಹಿತಿ, ಅವರು ಜೇನು ಕೃಷಿ ರಾಜ್ಯ ಮಟ್ಟದ ತರಬೇತುದಾರರು ರಾಧಾಕೃಷ್ಣ ಕೋಡಿ ಅಂತೇಳಿ, ಅವರು ಮಧ್ಯಾಹ್ನ ಆ ದಿವಸ ಶನಿವಾರ ಮಧ್ಯಾಹ್ನ ನಂತರ 1:30ಕ್ಕೆ ಜೇನು ಕೃಷಿ ಮಾಹಿತಿ ನೀಡಲಿದ್ದಾರೆ. 3ನೇ ತಾರೀಕು ಅಂದರೆ ಹಲಸು ಮೇಳ ಆದ್ದರಿಂದ ಹಲಸಿಗೆ ಸಂಬಂಧಪಟ್ಟಂತೆ ನಮ್ಮ ಈ ಕರಾವಳಿಯಲ್ಲಿ, ಅದರಲ್ಲಿ ಈ ಉಳ್ಳಾಲ ಭಾಗದಲ್ಲಿ ಹಲಸು ತುಂಬ ಬೆಳೆಯುತ್ತಾರೆ. ಆ ಹಲಸನ್ನು ಯಾವ ರೀತಿ ಉಪಯೋಗ ಮಾಡಬೇಕಂತ ಗೊತ್ತಿರೋದಿಲ್ಲ. ಈ ನಿಟ್ಟಿನಲ್ಲಿ ಹಲಸಿಗೆ ಸಂಬಂಧಪಟ್ಟ ಮೌಲ್ಯವರ್ಧನೆ ಮಾಹಿತಿ ಕಾರ್ಯಕ್ರಮ ಅಂದರೆ ತರಬೇತಿ ಕೊಡ್ತಾರೆ. ಅದು ಇನ್ನೂ ನಿರಂತರವಾಗಿರ್ತದೆ. ನಾವು ಅಂದರೆ ಪ್ರತಿ ಉಳ್ಳಾಲ ತಾಲೂಕಿನ ಪ್ರತಿ ಗ್ರಾಮದ ಸಂಘ ಸಂಸ್ಥೆಗಳು, ಮಹಿಳಾ ಸಂಘಟನೆಗಳು, ಸ್ವಸಹಾಯ ಸಂಘಗಳೊಂದಿಗೆ ನಾವು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕಿದ್ದೇವೆ. ಅಂದರೆ ಈ ಹಲಸಿನ ಸಮಯದಲ್ಲಿ ಮೌಲ್ಯವರ್ಧನ ತರಬೇತಿಯನ್ನು ಅವರು ಅದರಲ್ಲಿ ಯಾವ ರೀತಿ ಉತ್ಪಾದನೆ ಮಾಡ್ಬೋದು ಅಂತೇಳಿ ಅವರು ಕೊಡ್ತಾರೆ. ಅದೇ ರೀತಿ ಜೇನು ಕೃಷಿ ಕೂಡ ಈ ನಿರಂತರ ಕಾರ್ಯಕ್ರಮವಾಗಿರ್ತದೆ. VRDF ಅವರೊಂದಿಗೆ ಕೂಡ ನಿರಂತರ ಕೆಲವು ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಲಿದ್ದೇವೆ. ಅದಕ್ಕೆ ಎಲ್ಲ ಉಳ್ಳಾಲ ತಾಲೂಕಿನ ಸಂಘ ಸಂಸ್ಥೆಗಳು ಯಾರಾದರೂ ನಮ್ಮೊಟ್ಟಿಗೆ ಸಹಯೋಗದಲ್ಲಿ ಭಾಗವಹಿಸುವುದಿದ್ದರೆ ನಮ್ಮ ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಪ್ರೆಸ್ ಕ್ಲಬ್ ಉಳ್ಳಾಲ ಸೇವಾ ಕೇಂದ್ರದಲ್ಲಿದೆ, ಅಲ್ಲಿ ಬಂದು ಇದು ಮಾಡ್ಬೋದು. ಮತ್ತು ನಾಡ್ದು ಕೃಷಿ ಗ್ರಾಮ ಸಂಪರ್ಕ ಅಭಿಯಾನದಲ್ಲಿ ಅಲ್ಲಿ ಕೂಡ ನೋಂದಣಿ ಮಾಡಲಿಕ್ಕೆ ಅವಕಾಶ ಇರ್ತದೆ. ಎಲ್ಲರೂ ಈ ಒಂದು ಯೋಜನೆ ಬಳಸಿಕೊಂಡು ಒಂದು ಮಹಿಳಾ ಸ್ವಾವಲಂಬಿ ಕಾರ್ಯಕ್ರಮದಲ್ಲಿ ಜೊತೆಗೂಡಿಸಬೇಕು. ಅದರೊಂದಿಗೆ ಹಡಿಲು ಭೂಮಿ ಕೃಷಿ ಕೂಡ ನಾವು ಒಂದು ಭಾಗವಾಗಿದ್ದೆವು. 2016ರಿಂದ 18-19 3 ವರ್ಷ ಕೊಣಾಜೆ ಗ್ರಾಮದಲ್ಲಿ 15 ಎಕರೆ ಹಡಿಲು ಭೂಮಿಯನ್ನು ಕೃಷಿ ಮಾಡಿದ್ದೆವು. ಕಾಸ್ಟ್ರೀಟ್ನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ನಾವು ಆ 3 ವರ್ಷ ಈ ಯೋಜನೆಯಲ್ಲಿ ನಾವು ತೊಡಗಿಸಿಕೊಂಡಿದ್ದೆವು. ಈ ನಿಟ್ಟಿನಲ್ಲಿ ಕೋಟೆಕಾರ ವ್ಯವಸಾಯ ಈ ಸಲ ಆ ಬ್ಯಾಂಕ್ ವ್ಯಾಪ್ತಿ ಬರುವ ಗ್ರಾಮಗಳಲ್ಲಿ ಈ ಯೋಜನೆಯನ್ನು ಕಾರ್ಯಗತ ಮಾಡಿಸಲಿಕ್ಕೆ, ಅದೇ ಹಡಿಲು ಭೂಮಿ ಕೃಷಿ ಮಾಡಲಿಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಅವರ ನೇತೃತ್ವದಲ್ಲಿ ನಾವು ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವು ಇಷ್ಟಪಟ್ಟಿದ್ದೇವೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ತರಬೇತಿಯಲ್ಲಿ ಕೂಡ ನಿಮ್ಮ ಹೆಸರನ್ನು ನೋಂದಾಯಿಸಬಹುದು. ಕೋಟೆಕಾರ್ ಬ್ಯಾಂಕ್ನ ಇದರಲ್ಲಿ ನೋಂದಾಯಿಸಬಹುದು, ಪ್ರೆಸ್ ಕ್ಲಬ್ ಉಳ್ಳಾಲದಲ್ಲಿ ನೋಂದಾಯಿಸಬಹುದು. ಅದರಲ್ಲಿ ಪೋಸ್ಟರ್ಗಳಲ್ಲಿ ನಂಬರ್ಗಳನ್ನು ಹಾಕಲಾಗಿದೆ. ರೈತರು ಇದರಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡೆಯಬೇಕಾಗಿ ವಿನಂತಿಸ್ತೇನೆ. ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಉಪಾಧ್ಯಕ್ಷರು ಅಬುಸಾಲಿ ಕಿನ್ಯ, ಸಂಘಟಕರು ಲತೀಶ್ ಮಂಗಳೂರು ಸುದ್ದಿಗೋಷ್ಠಿಯೊಟ್ಟಿಗೆ ಇದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಪತ್ರಕರ್ತರಿಗೆ ಹೃತ್ಪೂರ್ವಕ ವಂದನೆಗಳು.